ವಿವಾದಗಳಿಂದ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧಿಸಿರುವ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ತಾಮ್ರ ಕಳ್ಳತನವಾಗಿದೆ. ಬಾಗಿಲು ಒಡೆದು ಕಳ್ಳತನ ಮಾಡಿದ್ದಾರೆ, ಮೇಲ್ಛಾವಣಿ ಕಿತ್ತಿದ್ದಾರೆ. ಕಾರ್ಕಳದ ಇತಿಹಾಸಕ್ಕೆ ಇದೊಂದು ದುರ್ದೈವ ಸ್ಥಿತಿ. ಕಳ್ಳತನವಾಗಲು ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಾರಣವೇ ಕಾಂಗ್ರೆಸ್ ಸರ್ಕಾರ ಎಂದು ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರು ಹೇಳಿದರು. ಇವರು ಕಳ್ಳತನ ನಡೆದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ಥೀಮ್ ಪಾರ್ಕ್ಗೆ ಸಾರ್ವಜನಿಕರಿಗೆ ಮುಕ್ತವಾದ ಅವಕಾಶವನ್ನ ಕೊಡಿ, ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಲು ಕೂಡ ಅವಕಾಶವನ್ನ ನೀಡಿ. ಬಿಜೆಪಿ ಸರ್ಕಾರ ಮಂಜೂರು ಮಾಡಿದ 4.5 ಕೋಟಿ ಬಿಡುಗಡೆಗೆ ಬಾಕಿ ಇದೆ. ತಕ್ಷಣ ಈ ಹಣವನ್ನ ಕೂಡ ಬಿಡುಗಡೆ ಮಾಡಿ. ಇದರ ಪರಿಸ್ಥಿತಿ ನೋಡಿದ್ರೆ ವೇದನೆಯಾಗುತ್ತದೆ. ಸರಿ ಮಾಡಿಲ್ಲದಿದ್ದರೆ ಇದು ಅನೈತಿಕ ಚಟುವಟಿಕೆಯ ತಾಣವಾಗುತ್ತದೆ. ಅನಗತ್ಯ ಅಪಪ್ರಚಾರ ಮಾಡಿದವರು ಕ್ಷಮೆಯನ್ನ ಕೇಳಬೇಕು. ಸಾರ್ವಜನಿಕರ ತಾಳ್ಮೆಯ ಕಟ್ಟೆ ಒಡೆಯುವ ಮುಂಚೆ ಎಚ್ಚೆತ್ತುಕೊಳ್ಳಿ. ಈ ಪರಿಸರವನ್ನ ಜಿಲ್ಲಾಡಳಿತ ಸ್ವಚ್ಛಗೊಳಿಸದಿದ್ದರೆ ನಾವೇ ಮಾಡುತ್ತೇವೆ. ಮಕರ ಸಂಕ್ರಾಂತಿಯ ದಿನದಿಂದ 1 ತಿಂಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಪ್ರತಿಮೆ ಇರುವ ಸ್ಥಳವನ್ನ ಬಿಟ್ಟು ಬಿಡಿ. ಸ್ಟುಡಿಯೋ, ಆಡಿಟೋರಿಯಂ ಸುತ್ತಮುತ್ತಲ ಪರಿಸರಕ್ಕೆ ಸಾರ್ವಜನಿಕರು ಹೋಗಲಿ ಅಂತ ಹೇಳಿದ್ರು. ಅತ್ಯಂತ ಸಂಭ್ರಮದಿಂದ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕಂಗೊಳಿಸಬೇಕಾದಂಥ ಪರಶುರಾಮ ಥೀಮ್ ಪಾರ್ಕಿನ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಅತ್ಯಂತ ಮನಸ್ಸಿಗೆ ವೇದನೆ. ಒಂದು ಪಾಳು ಬಿದ್ದಂಥ ಪರಿಸ್ಥಿತಿ ಇವತ್ತು ಪರಶುರಾಮ ಥೀಮ್ ಪಾರ್ಕಿಗೆ ಬಂದಿದೆ. ಒಟ್ಟಾರೆ ಪರಶುರಾಮ ಥೀಮ್ ಪಾರ್ಕು ಮತ್ತು ಕಾರ್ಕಳದ ಅಭಿವೃದ್ಧಿಯನ್ನು ವಿರೋಧಿಸ್ತಾ ಇದ್ದಂಥ ಕಾಂಗ್ರೆಸ್ಸಿನ ಒಂದು ಗುಂಪು ಅನಗತ್ಯವಾದಂಥ ವಿವಾದಗಳನ್ನು ಮತ್ತು ಅಪಪ್ರಚಾರಗಳನ್ನು ಮಾಡ್ತಾ ಈ ಯೋಜನೆಗೆ ಕೊಳ್ಳಿ ಇಡುವಂಥ ನಿರಂತರ ಪ್ರಯತ್ನವನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಇವತ್ತು ಈ ಪ್ರದೇಶ ನಿರ್ಜನ ಆಗಲಿಕ್ಕೆ ಮತ್ತು ಜನ ಬಿಡದ ಪ್ರದೇಶ ಆಗಬೇಕಾಗಿದ್ದಂಥ ಈ ಸ್ಥಳ ನಿರ್ಜನ ಪ್ರದೇಶ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ಸೇ ಕಾರಣ. ಅನಗತ್ಯವಾದಂಥ ವಿವಾದಗಳನ್ನು 2023 ಅಕ್ಟೋಬರ್ 4ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆಯೇ ಮೂರ್ತಿಯನ್ನು ತೆರವುಗೊಳಿಸಲಾಗಿತ್ತು. ಸರ್ಕಾರದ ಆದೇಶದ ಪ್ರಕಾರನೇ, ಜಿಲ್ಲಾಧಿಕಾರಿಗಳ ನಿರ್ದೇಶನದ ಪ್ರಕಾರನೇ ತೆಗೆದಿತ್ತು. ಆದರೆ ಒಂದು ರಾಜಕೀಯ ದ್ವೇಷದ ಕಾರಣಕ್ಕೆ, ಅಸೂಯೆಯ ಕಾರಣಕ್ಕೆ ಇದನ್ನೊಂದು ವಿವಾದ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಸುಳ್ಳು ಅಪಪ್ರಚಾರಗಳನ್ನು ನಡೆಸಿ, ಮಂಗಳೂರಿನಲ್ಲಿ ಯಾವ ರೀತಿ ಬುರುಡೆ ಗ್ಯಾಂಗ್ ಇದೆಯೋ ಇಲ್ಲೊಂದು ಫೈಬರ್ ಗ್ಯಾಂಗು ಅದೇ ರೀತಿಯಾದಂಥ ಅಪಪ್ರಚಾರಗಳು ನಡೆಸಿ ಇಡೀ ಯೋಜನೆಯನ್ನು ಹಳ್ಳ ಹಿಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಕಳ್ಳರು ಬಂದು ಇದರ ಮೇಲ್ಛಾವಣಿಯನ್ನು ಕದಿಯುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದರೆ ಕೆಲವು ವಸ್ತುಗಳು ಕಳ್ಳತನ ಆಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ಸು ಮತ್ತು ಇದಕ್ಕೆ ನೇರ ಕಾರಣ ಜಿಲ್ಲಾಡಳಿತ.